ಉಳ್ಳಾಲ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿರ್ದು ನಿರಂತರ ಅನ್ನದಾನದ ಸೇವೆ ಕಿಟ್ ವಿತರಣೆನು ಲಾಕ್ಡೌನ್ ಸಂಕಷ್ಟದ ಪೊರ್ತುಡು ನಡಪಾವೊಂದುಲ್ಲೇರು ಮಂಜನಾಡಿ ಸೈಟದ ಅರ್ಹ ಫಲಾನುಭವಿಗಳಿಗೆ ದೇರಳಕಟ್ಟೆ ಸರ್ಕಾರಿ ಸೈಟಡು ಉಪನಕ್ಲಿಗೆ ಸೋಮೇಶ್ವರ ಉಚ್ಚಿಲ ಉಳ್ಳಾಲ ಪರಿಸರಡು ತೀರಾ ಅಗತ್ಯ ಉಪನಕ್ಲಿಗೆ ಅಂಚನೆ ತಂಕ್ಲಿಗೆ ಕರೆ ಮಲ್ತಿನಕ್ಲಿಗೆ ಆರಿ ದಿನಬಳಕೆ ಸಾಮಗ್ರಿಲ್ಲದ ಕಿಟ್ಟನ್ನು ವಿತರಣೆ ಮಲ್ತೊಂದುಲ್ಲ ಪಂಡದು ಶ್ರೀ ರಾಜಿಕ್ ಉಳ್ಳಾಲ್ ತೆರಿಪಾಯರು. ಉಳ್ಳಾಲ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನಾವು ಇವಾಗ ರೇಷನ್ ಕಿಟ್ಗಳನ್ನು ಅದೇ ರೀತಿ ನಾವು ಸೋಷಲ್ ಆ್ಯಕ್ಟಿವೇಟಲ್ಲಿ ಏನಾದರೂ ಜನರಿಗೆ ಸಮಸ್ಯೆದಲ್ಲಿ ಇರುವಾಗ ಅಂತ ಇವಾಗ ಈ ಕೊರೋನಾ ವೈರಸ್ ವತಿಯಿಂದ ಈಗ ಪೇಷಂಟಿಗೆ ಕೆಲವು ಮನೆಯಲ್ಲಿ ಗಂಡಸರು ಇರುವುದಿಲ್ಲ, ಕೆಲವು ಮನೆಯಲ್ಲಿ ಗಂಡಸರು ಇದ್ದರೂ ಪೊಲೀಸ್ ಇಲಾಖೆಯಿಂದ ಅವರಿಗೆ ಏನಾದರೂ ಹೋಗಲಿಕ್ಕೆ ಭಯ ಆಗ್ತದೆ. ಆ ರೀತಿ ಏನಾದರೂ ಇದ್ದರೆ ನಮ್ಮನ್ನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕಮ್ಯುನಿಕೇಷನಲ್ಲಿ ನೀವು ಸಂಪರ್ಕದಲ್ಲಿದ್ದರೆ ನಾವು ನಿಮಗೆ ಅದನ್ನು ಮಾಹಿತಿ ಕೊಡ್ತೇವೆ. ಅದೇ ರೀತಿ ನಿಮಗೆ ಅಲ್ಲಿ ಬೇಕಾದಂಥ ಸಿಬ್ಬಂದಿಯವರಿಗೆ ಮನವರಿಕೆ ಮಾಡಿ ನಿಮ್ಮ ವಿಷಯ ಏನಿದ್ದರೆ ಸೀರಿಯಸ್ ಮ್ಯಾಟ್ರ್ ಅಂಥದ್ದು ಏನಾದರೂ ಸೀರಿಯಸ್ ಮ್ಯಾಟ್ರ್ ಇದ್ದರೆ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ. ನಮ್ಮ ಹೆಲ್ಪ್ ಇಂಡಿಯಾ ಫೌಂಡೇಶನ್ ಫುಲ್ ಟೀಮ್ ವರ್ಕೌಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದೇ ರೀತಿ ಇನ್ನು ಮುಂದಕ್ಕೂ ಯಾರಿಗೆ ಬೇಕಾದರೆ ಎಲ್ಲಿಯಾದರೂ ಕಷ್ಟದಲ್ಲಿ ನಿಮ್ಮ ರೇಷನ್ ಅಥವಾ ನಿಮ್ಮ ರೇಷನಲ್ಲಿ ಗೌರ್ಮೆಂಟಲ್ಲಿ ಸಿಕ್ಕುವಂಥ ರೇಷನ್ ಯಾರಿಗೆ ಸಿಗ್ತಾ ಇಲ್ಲ, BPL APL ಅಲ್ಲಿ ರೇಷನ್ ಸಿಗ್ತಾ ಇದೆ, ಅದು ಇಲ್ಲಿ ಸಿಕ್ಕದಂಥವರಿಗೆ ಅಥವಾ ಅಂಥ ಫೆಸಿಲಿಟಿ ಇಲ್ಲದವರಿಗೆ ಯಾರಿಗೆ ಆ ಏರಿಯಾದಲ್ಲಿ ಬರಲಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ, ನಮ್ಮನ್ನು ಸಂಪರ್ಕಿಸಿ ನಾವು ಆ ಊರಿನ ಜನರನ್ನು ನಿಮಗೆ ಕೋಆರ್ಡಿನೇಟ್ ಮಾಡಿ ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ನಿಮಗೆ ಏನು ಕೋಆರ್ಡಿನೇಟ್ ಬೇಕು, ಏನಾದರೂ ಮಾಹಿತಿ ಬೇಕು, ನಮ್ಮನ್ನು ಸಂಪರ್ಕಿಸಿ ನಮ್ಮ ನೀವು ಫೋನ್ ಮಾಡಿದರೆ ನಾವು ಅದಕ್ಕೆ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದೇವೆ. ಅದೇ ರೀತಿ ನಿಮಗೆ ಏನಾದರೂ ಹೆಲ್ಪ್ ಮಾಡಲಿಕ್ಕೂ ನಾವು ರೆಡಿ ಇದ್ದೇವೆ. ಡೇ ನೈಟಲ್ಲಿ ನಿಮ್ಮ ಹತ್ರ ಏನಾದರೂ ಹುಷಾರಿಲ್ಲದ್ರೆ ಮೆಡಿಸಿನ್, ಮನೆಯಲ್ಲಿ ಜನ ಇಲ್ಲ, ಮೆಡಿಸಿನ್ ಬೇಕು ತರಬೇಕು, ಆ ರೀತಿ ಏನಾದರೂ ಇದ್ದರೆ ನಿಮಗೆ ಕಮ್ಯುನಿಕೇಷನ್ ನಮ್ಮ ಹತ್ರ ಗೈಡ್ಲೈನಲ್ಲಿ ನೀವು ಕೇಳಿದರೆ ನಾವು ಅದಕ್ಕೆ ನಿಮಗೆ ರಿಪ್ಲೈ ಮಾಡಲಿಕ್ಕೂ ಸಿದ್ಧವಾಗಿದ್ದೇವೆ. ಏನು ಹೆಲ್ಪ್ ಬೇಕಿದ್ದರೂ ನೀವು ಹೆಲ್ಪ್ ಇಂಡಿಯಾ ಫೌಂಡೇಶನ್ಗೆ ಕಾಲ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8867110000. ಈತನಂಗೆ ಸುಮಾರು 200 ಹೆಚ್ಚು ಜನಕ್ಕೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿರ್ದು ಕಿಟ್ ವಿತರಣೆ ಮಾಡ್ತದ. ಪ್ರತಿದಿನ ಸುಮಾರು 50 ಜನಕ್ಕೆ ಒಣಸಪಟ್ಟೊಂದಿಲ್ಲ. ಉಳ್ಳಾಲ ದರ್ಗಾ, ರೈಲ್ವೆ ಸ್ಟೇಷನ್ ಇಂಚ ತಾದಿ ಬರಿಟುಪ್ಪನ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ ಅಗತ್ಯ ಉಪನಕ್ಲಿಗೆ ಒಣಸಲ್ಲ ಒದಗಾವೊಂದಿಲ್ಲ. ಅಗತ್ಯ ಉಪನಕ್ಲಿಗೆ ಮರ್ದು ವಿತರಣೆ, ಆಸ್ಪತ್ರೆಗೆ ಸೇರಾಯರ ಸಹಾಯ, ಆಸ್ಪತ್ರೆಗೆ ಮರ್ದಿಗೆ ಅಗತ್ಯ ಬಂಡದ ಪೋಯರ ಇತ್ತಿನಕ್ಲಿಗೆ ಪಾಸ್ ಒದಗಾವನ ವ್ಯವಸ್ಥೆ, ರೇಷನ್ ಕಾರ್ಡ್ ಇಜ್ಜಂದಿನಕ್ಲಿಗೆ ಆರಿ ಇಂಚ ತಂಕಲ್ನ ಶಕ್ತಿ ಮೀರ್ದು ದಾನಿಲಿನ ಸಹಕಾರದ ಜನಸೇವೆಯನ್ನು ಮಲ್ತೊಂದುಲ್ಲ ಪಂಡದು ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಸ್ಥಾಪಕ ಅಧ್ಯಕ್ಷರು ಶ್ರೀ ರಾಜಿಕ್ ಉಳ್ಳಾಲ್ ತಂಕಲ್ನ ಸೇವೆದ ಬಗೆಟು ಪೊಲಬು ಕೊಡ್ದು ಅಗತ್ಯ ಇತ್ತಿನಕಲು ತಂಕಲ್ನ ದೂರವಾಣಿ ಮುಖಾಂತರ ಸಂಪರ್ಕಿಸಾವಲಿ ಪಂಡದು ತೆರಿಪಾಯರು. ಕುಂಪಲ ಸಮೀಪದ ಪ್ಲೇಸಲ್ಲಿರುವಂಥ ಅಲ್ಲಿಯ ಒಂದು ಬಾಡಿಗೆ ಮನೆಯಲ್ಲಿ ಇದರಲ್ಲಿ ಟೈಲ್ಸ್ ಟೈಲ್ಸ್ದು ಕೆಲಸ ಮಾಡುವವರು ಇದ್ದಾರೆ. ಅದೇ ರೀತಿ ಮಾನ್ ಅಂಗಡಿಯಲ್ಲಿ ಕೆಲಸಕ್ಕೆ ಇದ್ದವರು ಇದ್ದಾರೆ. ಅದೇ ಈ ಮೇಸ್ತ್ರಿ ಕೆಲಸ, ಈ ತೊಕ್ಕೋಟೆಲ್ಲ ಕೂಲಿ ಕೆಲಸ ಮಾಡುವಂಥ ಸಾರಿನ ಕೆಲಸ, ಕಾರ್ಪೆಂಟ್ರು, ಎಲ್ಲರೂ ಇವರು ನಾರ್ತಿಂದ ಬಂದವರು. ಇಲ್ಲಿ ಬಂದು ಒಂದು ಏರಿಯಾದಲ್ಲಿ ಇದರಲ್ಲಿ ಒಂದು 6 ಮನೆ ಇದೆ. ಒಂದೊಂದು ಮನೆಯಲ್ಲಿ 8 ಜನ ಇದೆ. ಒಂದು ಡೈಲಿ ಕೂಲಿ ಕೆಲಸ ಮಾಡುವಂಥ ಜನರು. ಇವಾಗ ಇವರಿಗೆ ಒಂದು 10 ದಿವಸ ಕಳೆಯುವಾಗ ಇವತ್ತು ರೇಷನ್ ಇಲ್ಲ, ತುಂಬ ಟೆನ್ಷನಲ್ಲಿದ್ದಾರೆ. ಈ ಇಂಥದ್ದೇ ಬ್ಯಾಚಿ ಇಲ್ಲಿ ಉಳ್ಳಾಲದಲ್ಲಿ ಒಂದು 7-8 ಜಾಗ ಇದೆ. ಇವರು ಹೇಳ್ತಾ ಇದ್ದಾರೆ कितना जगह है टोटल तुम्हारा दोस्त लोग इधर पहचान वाला का? दोस्त लोग बोला तो हमारा टोटल 14 आदमी. हाँ 14 बोलो. इधर उत्तर में ओके. फिर इधर वो साइड में 15. हाँ फिर इधर टोटल कितना आदमी है? 36 इधर 15 36. हम लोग 15. इधर कितना जन रह रहे हैं आप लोग कहाँ से? हम लोग कोलकाता से. सब लोग कलकत्ता से? ये लोग झारखंड से, झारखंड, यूपी, बिहार सब जगह से है. हम लोग. क्या नाम बताया आपने? हमारा नाम मिलन है. मिलन. और आप? राजेश. क्या काम करते हैं? ತೊಕ್ಕೋಟು ಓವರ್ ಬ್ರಿಡ್ಜ್ ಪರಿಸರಡು ಕಟ್ಟಡ ಕಾರ್ಮಿಕರಾದ ಬತ್ತದು ಇತ್ತ
ಲಾಕ್ಡೌನ್ ಸಂಕಷ್ಟದ ತಿಕ್ಕಲ್ದಿನ UP ಬಿಹಾರದ ಸುಮಾರು 150 ಜನಕ್ಕೆ ಕಿಟ್ ಪಣವಸಗಾಯನು ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಕ್ಕಲು ಒದಗಾದಿರು. ಹೆಲ್ಪ್ ಇಂಡಿಯಾ ಫೌಂಡೇಶನ್ ಮೂಲಕ ಮೊಕಲ್ನ ಬಂಗನ್ನು ತೆರೆದು ಕಿಟ್ ವಿತರಣೆ ಮಲ್ತಿನ ಶಾಸಕರು ಶ್ರೀ UT ಖಾದರ್ ಲಾಕ್ಡೌನ್ ಮಾತ ಸರಿ ಆಯ್ಬಕ್ಕ ಅಕ್ಲೆಗೂ ಊರಿಗೂ ಪೋಯರ್ಲ ಸಗಾಯ ಮಲ್ಪುವ ಪಂಡದು ಭರವಸೆ ಕೊರಿಯರು. क्या हुआ? क्या क्या काम कर रहे हैं? मालिक कौन है? फोन नंबर नहीं है मालिक का फोन नंबर और कौन कौन अभी मालिक के अंदर कौन कौन काम कर रहे हैं हाथ उठाओ. हम लोग पहले किया था खालिद भाई ये सागर वाला तो किया था तो बाकी अभी कौन पढ़ रहा तो दूसरा को देखना पड़ेगा. तो उधर सुतार वाला भी हम लोग नहीं वो सुबह लेके कि दिए वही है ना 4 नाने को बोलते हैं हम लोगों ने मिला 4 आदमी ರಸ್ತೆ ಬಗ್ಗೆ ಬೆಳಗ್ಗೆ ಬಂದು ಅಲ್ಲಿ ಸಾಗರ ಕಡೆ ಹೊರಗಡೆ ರಸ್ತೆಯಲ್ಲಿ ಯಾರಾದರೂ ಕಾಂಟ್ರಾಕ್ಟ್ ಬಂದು ಇವರು ಇಲ್ಲಿ ಹೋಟೆಲ್ ಹೊರಗಡೆ ನಿಂತು ಪಾನ್ ಮಾರುವವರಿದ್ದಾರೆ, ಪಾನ್ ಬೀರ ಮತ್ತು ಇದು ಪ್ಲಾಸ್ಟಿಕ್ ಮಾರುವವರು, ಅವರು ಸೆಂಟ್ರಿಂಗ್ ಟೈಲ್ ಫಿಕ್ಸ್ ಮಾಡುವವರು, ಅನೇಕ ವಿವಿಧ ರೀತಿಯ ಇವರು ಕೆಲಸಗಾರರು ಇದ್ದಾರೆ. ಇವರಿಗೆ ಮಾಲೀಕ ಹಾಗೆ ಏನಿಲ್ಲ, ಇವರೇ ಸಂಪಾದನೆ ಮಾಡಿ ಇವರೇ ದುಡ್ಡು ಇವರ ಹಣವನ್ನು ಊರಿಗೆ ಗಳಿಸಿ ಇವರೆಲ್ಲ ಒಟ್ಟಿಗೆ ಕುಕಿಂಗ್ ಮಾಡಿದ್ರೆ ಒಬ್ಬೊಬ್ಬರು ಅಲ್ಲ ಬೇರೆ 25 ಜನ ಅಲ್ಲ ಟೀಮ್ 8 ಜನ 6 ಜನ ಈ ರೀತಿ ಇದ್ದಾರೆ. ಮತ್ತು ಆ ಸೈಡಲ್ಲಿ 2 ಮನೆ ಇದೆ. ಆ ರೀತಿ तुम लोग सुबह में नंबर दिया था कौन कौन लीडर है वो आगे आओ और तुम वो गैंग वाला इधर रुको और एक गैंग वाला और बिजू वाला इधर आगे आओ वो किट देते हैं. वो इधर कौन रहते हैं? उधर साइड में इधर हम लोग रहते हैं. प्रतिभा का आप सब बाद में एक ये करते हुए बात करें, सब शेयर करना. पकड़ो अरे चलो कैसे करते हैं उधर और बिजू वाला को भी है. सभी टीम ले लो. 14 तारीख को किधर नहीं बाद में ट्रैन बस स्टार्ट होने के बाद ಉಲಾಲದ ಈ ಒಂದು ಪ್ರದೇಶದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬೇರೆ ಬೇರೆ ಪ್ರದೇಶದ ಬಂದು ತಮ್ಮ ಜೀವನ ಸಾಗಿಸಲಿಕ್ಕೆ ಶ್ರಮಪಟ್ಟು ಕೆಲಸ ಮಾಡ್ತಿದ್ರು. ಸಡನ್ನಾಗಿ ಇವತ್ತು ಲಾಕ್ಔಟ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಒಂದೇ ಕಡೆ ಇವತ್ತು ಬಾಕಿಯಾಗಿದ್ದಾರೆ. ಇದು ಇವರು ಬೇರೆ ಬೇರೆ ಊರಿನವರು, ಕೆಲವು ಬೇರೆ ರಾಜ್ಯದವರು, ಹಾಗೂ ಬೇರೆ ಬೇರೆ ಕೆಲಸ ಮಾಡುವವರು, ಕೆಲವು ಅವರೇ ದಿನಗೂಲಿ ನೌಕರರಾಗಿ ಬೆಳಿಗ್ಗೆ ಒಂದು ಕಡೆಗೆ ಹೋಗಿ ಕೆಲಸ ಮಾಡಿ ಸಂಜೆ ಬಂದು ಮರು ದಿವಸ ಬೇರೆ ಕೆಲಸಕ್ಕೆ ಬೇರೆ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಭದ್ರತೆ ಇರಲಿ ಅಥವಾ ಒಂದು ಸರಿಯಾದ ಒಂದು ವ್ಯವಸ್ಥೆ ಇನ್ನೂ ಕೂಡ ಆಗಿರಲಿಲ್ಲ. ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕೆಲವೊಂದು ದಿವಸ ಇವತ್ತು ಏನು ಸ್ವಲ್ಪ ಅನುಕೂಲ ಇತ್ತು ಅದನ್ನೆಲ್ಲ ಕೂಡ ಇವತ್ತು ಮುಗಿದ ನಂತರ ಬಹಳ ಸಮಸ್ಯೆ ಊಟದಕ್ಕೆ ಇವತ್ತು ಬಹಳ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಬಹುಶಃ ಇಲ್ಲಿಯ ನಮ್ಮ ಯುವಕ ಮಿತ್ರರು ನಮ್ಮ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಇವತ್ತು ವರ್ಷ ನಮ್ಮ ಹೆಲ್ಪ್ ಇಂಡಿಯಾದ ರಾಜಿಕ್ ಅವರು, ಜಾಕೀರ್ ಅವರು, ಅದು ನಮ್ಮ ಇಲ್ಲಿ ಅಂದರೆ ಹಿರಿಯರಾಗಿರುವಂಥ ಈಶ್ವರ್ಲಾಲ್ ಅವರು, ನಮ್ಮ ಸಿರಾಜ್ರವರು, ಬಾಜಿಲ್ ಡಿಸೋಜರವರು, ಸುಮಂತ್ ಅವರು, ಅದೇ ರೀತಿ ನಮ್ಮ ಜೊತೆ ಫೈರೋಜ್ ಪೋಡಿ, ರಶೀದ್ ಪೋಡಿ ಮತ್ತು ಖಾದರ್ ಮುಖಚೇರಿ, ರಫೀಕ್ ಎಲ್ಲ ನಮ್ಮ ಶರೀಫ್ ಮತ್ತು ಇನ್ನಿತ ಎಲ್ಲ ಯುವಕರು ಸೇರಿಕೊಂಡು ಯಾನದ ರೀತಿಯ ಸಹಕಾರ ಇವತ್ತು ಮಾಡಬೇಕಂತ ಆ ಒಂದು ಭಾವನೆ ಇರುತ್ತೆ. ಇಲ್ಲಿ ನಾವು ಇವತ್ತು ಬಂದಿದ್ದೇವೆ. ಬಹುಶಃ ಈ ಪರಿಸರದ ಪ್ರವೀಣ್ ಇರಲಿ, ಚಂದ್ರ ಇರಲಿ ಕೂಡ ಮುಂದೆ ನಿಂತೆಲ್ಲ ಕುರಿತು ಸಹಕಾರ ಇವತ್ತು ಕೊಡ್ತಾ ಇದ್ದಾರೆ. ಅವರ ಒಂದು ಬೇಡಿಕೆ ಏನಂತ ಹೇಳಿದರೆ ದಿನನಿತ್ಯದ ಅಗತ್ಯದ ಒಂದು ವಸ್ತು, ಎರಡನೇದು ಊರಿಗೆ ಹೋಗ್ಬೇಕಂತೇಳಿ. ಅದಕ್ಕೆ ನಾವು ಹೇಳಿದ್ದೇವೆ, ಇಲ್ಲಿ ನಾಳೆ ತನಕ ಊರಿಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಆ ಪ್ರಶ್ನೆ ಕೈ ಬಿಟ್ಟು ಬಿಡಬೇಕು.
ಯಾವಾಗ ಸರ್ಕಾರ ನಿಮಗೆ ಲಾಕ್ಡೌನ್ ಓಪನ್ ಮಾಡಿ ಬೇರೆ ರಾಜ್ಯಗಳಿಗೆ ಹೋಗ್ಬೋದು ಅಂತ ಹೇಳ್ತಾರೆ, ಆವಾಗ ಅದರ ಬಗ್ಗೆ ಆಲೋಚನೆ ಮಾಡುವ. ಈ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಮತ್ತು ನೀವು ಅಲ್ಲಿ ಆ ಪ್ರದೇಶದ ಸರ್ಕಾರಗಳ ಜೊತೆ ಮಾತಾಡಿಕೊಂಡು ಇಲ್ಲಿ ಆಗುವಂಥ ಸಾಕು ಖಂಡಿತವಾಗಿ ಇವತ್ತು ಮಾಡ್ತೇವೆ. ಬಹುಶಃ ನಾನು ಕಪ್ಪೋಟು ಮತ್ತು ಉಲ್ಲಾಲ್ ಪ್ರದೇಶದ ಎಲ್ಲರೂ ಅಭಿನಂದಿಸ್ತೇನೆ. ಇವತ್ತು ಇವರ ಪರಿಚಯ ಇಲ್ಲದಿದ್ದರೂ ಕೂಡ, ಇವರ ಹೆಸರು ಗೊತ್ತಿದ್ದರೂ ಕೂಡ, ಇವರ ಜಾತಿ ಗೊತ್ತಿಲ್ಲದಿದ್ದರೂ ಕೂಡ ಅದನ್ನೆಲ್ಲ ಮರೆತು ಬಿಟ್ಟು ಜನ ಕಷ್ಟದಲ್ಲಿ ಅದನ್ನು ಗೊತ್ತಾದಾಗ ಸಂಬಂಧಪಟ್ಟ ನಮ್ಮನ್ನು ಸಂಪರ್ಕಿಸಿ ತಮ್ಮ ಆಗ ತೋರಿಸುವಂಥ ಸಂಸ್ಕೃತಿಯೇ ಅದು ಉಲ್ಲಾಲದ ಸಂಸ್ಕೃತಿ. ಬಹುಶಃ ಎಲ್ಲ ನಮ್ಮ ಯುವಕ ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಜಾಕೀರ್ ಪಾತೆರೊಂದು ಲಾಕ್ಡೌನ್ ಸಂಕಷ್ಟದ ತಿಕ್ಕಲ್ ದಿನಕ್ಲೆಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ರಾತ್ರಪಗೆಲ್ ಸೇವೆ ಮಲ್ತೊಂದುಂಡು ಪಂಡದು ಪೊಲಬು ಕೊರಿಯರು. ಕೋವಿಡ್-19 ಮಹಾಮಾರಿ ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟಲು ಸರ್ಕಾರವು ಲಾಕ್ಡೌನ್ ಮಾಡಿದ ಅಂದಿನಿಂದ ಹಲವು ಕಾರ್ಮಿಕರು, ಪಾನ್ ಮಾಡುವವರು, ಸೆಂಟ್ರಿಂಗ್ ಕೆಲಸಕ್ಕೆ ಹೋಗುವವರು, ಕನ್ಸ್ಟ್ರಕ್ಷನ್ ಲೇಬರ್, ಇನ್ನಿತರ ಕಾರ್ಮಿಕರು ಹಲವು ಕಡೆಯಲ್ಲಿ ತಮಗೆ ಅಗತ್ಯದ ವಸ್ತುಗಳು ಪೂರೈಕೆ ಆಗದೆ, ಕೈಯಲ್ಲಿ ಹಣವೂ ಇಲ್ಲದೆ ಅವರು ಚಟಪಡಿಸುತ್ತಿದ್ದಾರೆ. ಇಂತಹದರಲ್ಲಿ ಉಳ್ಳಾಳ ಕೊಲ್ಯ ಹೋಗುವ ರಸ್ತೆಯಲ್ಲಿ ಹೋಂಡಾ ಶೋರೂಮ್ನ ಹಿಂಭಾಗದಲ್ಲಿ ಸುಮಾರು 15 ಮಂದಿ, ಅವರೊಂದಿಗೆ ಅವರ ಕುಟುಂಬವೂ ಇದೆ. ಇವರು ಇಲ್ಲಿ ತಮ್ಮ ಕೈಯಲ್ಲಿದ್ದ ಹಣವನ್ನು ಇಷ್ಟರವರೆಗೆ ಉಪಯೋಗಿಸಿ ಈಗ ತಮ್ಮ ಕೈಯಲ್ಲಿ ಹಣವೂ ಇಲ್ಲದೆ ಒಂದು ಹೊತ್ತಿನ ಊಟಕ್ಕಾಗಿ ಅವರು ಪರಿತಪಿಸುತ್ತಿದ್ದಾರೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಅಭಯ್ ಸಿರಾಜ್, ತೌಸಿಫ್ ಅಹಮದ್, ಫಾರೂಕ್ ಪಟ್ಲ, ಶರೀಫ್ ಕಲ್ಲಾಪು, ಹಸನ್ ಹುಸೇನ್, ಜಲೀಲ್, ತನ್ವೀರ್ ಸುಲೇಮಾನ್, ಸಂಶುದ್ದೀನ್, ಸಿರಾಜ್, ನಿಯಾಜ್ ಇಂಚಿನ ಪ್ರಮುಖ ಕಾರ್ಯಕರ್ತೆಯರನ್ನ ತಂಡ ಕೊರೋನಾ ಲಾಕ್ಡೌನ್ ಸಂಕಷ್ಟದ ಸಂದರ್ಭಡು ರಾತ್ರಿ ಪಗೆಲು ಜನಸೇವೆಡು ಹೋರಾಟ ಮಲ್ತೊಂದುಲ್ಲೇರು.